ಅಡುಗೆ ಅನಿಲ ದರ ಕೂಡಲೇ ಇಳಿಸುವಂತೆ ಒತ್ತಾಯಿಸಿ ಡಿವೈಎಫ್ಐ ವಿಟ್ಲ ವಲಯ ಸಮಿತಿ ವತಿಯಿಂದ ವಿಟ್ಲ ನಾಡ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಿಪಿಐಎಂ ಬಂಟ್ವಾಳ ತಾಲೂಕು ಕಾರ್ಯದರ್ಶಿ ರಾಮಣ್ಣ ವಿಟ್ಲ ಮಾತನಾಡಿ, ಕೋವಿಡ್ ಮಹಾಮಾರಿಯಿಂದ ಜನತೆ ಈಗಾಗಲೇ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಬೆಲೆ ಏರಿಕೆಯ ಕಾರಣದಿಂದ ಜನರಿಗೆ ಜೀವನ ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಇದ್ದು, ಇಂತಹ ಸಮಯದಲ್ಲಿ ಅಡುಗೆ ಅನಿಲದ ಬೆಲೆಯನ್ನ ಏರಿಸುವುದು ಜನವಿರೋಧಿ ತೀರ್ಮಾನವಾಗಿದ್ದು, ಕೂಡಲೇ ಕೇಂದ್ರ ಸರ್ಕಾರವು ಅಡುಗೆ ಅನಿಲದ ದರವನ್ನ ಕಡಿಮೆ ಮಾಡಿ ದೇಶದ ಜನತೆಯನ್ನ ಸಂಕಷ್ಟದಿಂದ ಪಾರು ಮಾಡಬೇಕಾಗಿದೆ ಎಂದು ಹೇಳಿದರು. ಅಡಿಗೆ ಅನಿಲಕ್ಕೆ ರೇಟ್ ಜಾಸ್ತಿ ಮಾಡ್ಕೊಂಡೆ ಕರೆಂಟ್ ಬಿಲ್ ಬರಣಿ 6 ತಿಂಗಳು 2 ತಿಂಗಳು ನೆಟ್ ಇತ್ತು ಲಂಚನ ಲಾಕ್ಡೌನ್ ಇಲ್ಲದಿದ್ದರೆಲ್ಲ ಕರೆಂಟ್ ಬಿಲ್ ನೀಡಿ ಉಡಾಯಿಕೊಂಡು ವಿಧಾನಸೌಧದಲ್ಲಿ ಏನು ಕಾಲ ಚರ್ಚೆ ಏರಿಕೆ ಮಾಡ್ತೀವಿ. ಅಂಚನೆ ಗ್ಯಾಸ್ ರೇನಿ 863 ರೂಪಾಯಿ ದಂಡ ಆಗ್ತದೆ ಒಂದು ಸಿಲಿಂಡರ್ 890 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಆಗ್ತದೆ. ಅಂಚನೆ ಕರೆಂಟ್ ಬಿಲ್ ಮುರಾಣಿ 30 ಪೈಸೆ ಯೂನಿಟ್ ಜಾಸ್ತಿ ಮಾಡ್ತೀವಿ. ಅಂಚನೆ ಮುಖೇಂಚಿನ ನೆತ್ತ ಕರೆಂಟ್ ಬಿಲ್ ಅಂದ್ರೆ ಪೆಟ್ರೋಲ್ ನರೇಂದ್ರ ಮೋದಿ ಸರ್ಕಾರ ಬರ್ತದೆ ಮಾತಾಡಿ ಜವಣೇರಿ ಮಾತು ಮಾಡಿದ್ರು ಮೋದಿನ ಭಕ್ತಿಯ ಫಂಡ್ ಅಂತೇಳಿ ನರೇಂದ್ರ ಮೋದಿನ ಸರ್ಕಾರ ಬರ್ತಿನ ಪೆಟ್ರೋಲ್ನ ಜೊತೆಗೆ ನೀಟೆಲ್ಲ ಕಟ್ಟಿಕೊಂಡು ಇಡೀ 6 ಗಂಟೆ ನರೇಂದ್ರ ಮೋದಿ ವಿಶ್ವಗುರು ಇನ್ನು ವಿಶ್ವಗುರು ಆಗಿನೊಟ್ಟಿಗೆಲ್ಲ ಜನಕ್ಕಲ್ಲಿ ಕೆರ್ದು ಆರಿಡಿ ವಿಶ್ವಗುರು ಆಗ್ತದೆ. ಭಾರತ ದೇಶದ ಪ್ರತಿಯೊಂದು ಜನಕ್ಕೆ ಸಾಮಾನ್ಯರಿಗೆ ಕೆರ್ದಾನಿಡಿ ವಿಶ್ವಗುರು ಆಗ್ತದೆ ಸಂಶಯ ಇದೆ. ಯಾಕೆಂದ್ರೆ ಪೆಟ್ರೋಲ್ಗೆ 130 ರೂಪಾಯಿ, ಡೀಸೆಲ್ಗೆ 193 ರೂಪಾಯಿ ಕೊಡ್ತಾರೆ. ಡೀಸೆಲ್ ಈ ರೇಟ್ ಮಾಡ್ತೀನಿ ಬೆಲೆ ಏರಿಕೆ ದಿನ ಡಿವೈಎಫ್ಐ ವಿಟ್ಲ ವಲಯ ಸಮಿತಿ ಮುಖಂಡರಾದ ಮಹಮ್ಮದ್ ಇಕ್ಬಾಲ್ ಹಳೆಮನೆ ಅವರು ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬದುಕು ಸಾಗಿಸಲು ಕಷ್ಟಪಡುವಂಥ ಸ್ಥಿತಿ ಇಲ್ಲಿ ತಂದು ನಿಲ್ಲಿಸಿದೆ. ಅಲ್ಲದೆ ನಾವು ಇಲ್ಲಿ ಕೆಲಸವಿಲ್ಲದೆ ಜನರಿಗೆ ವ್ಯಾಪಾರವಿಲ್ಲದೆ ಉದ್ಯೋಗವಿಲ್ಲದೆ ನರಳಾಡುತ್ತಿರುವಾಗ ಏಕಾಏಕಿ ಪೆಟ್ರೋಲ್ ದರ ಹಾಗೂ ಗ್ಯಾಸ್ ಸಿಲಿಂಡರ್ ದರವನ್ನು 800ರಿಂದ 900 ರೂಪಾಯಿಗೆ ಬೆಲೆ ಏರಿಸಿದ್ದಾರೆ. ಇದು ಒಂದು ಕಡೆ ಸಬ್ಸಿಡಿ ಅಂತೂ ಹೋಗಿದೆ, ಇನ್ನು ಈ ಗ್ಯಾಸಿನ ಬೆಲೆಯನ್ನು ಏರಿಸಿ ಜನರಿಗೆ ಇನ್ನು ಮನೆಯಲ್ಲಿ ಕಟ್ಟಿಗೆಯನ್ನು ಉಪಯೋಗಿಸಿ ಕೋಲೆ ಮಾಡುವಂಥ ಸ್ಥಿತಿ ತಂದಿಟ್ಟಿದೆ. ಇದನ್ನು ನಾವು ವಿಟ್ಲ ವಲಯದ ಪರವಾಗಿ ಡಿವೈಎಫ್ಐ ಬಂಟ್ವಾಳ ತಾಲೂಕು ಕಾರ್ಯದರ್ಶಿ ತುಳಸಿದಾಸ್ ವಿಟ್ಲ ವಲಯ ಸಮಿತಿ ಮುಖಂಡರಾದ ಮೊಹಮ್ಮದ್ ಇರ್ಫಾನ್, ಇಬ್ರಾಹಿಂ ಬಾಷಿಂ, ಸುಲೇಮಾನ್ ಪೆಲೆತಡ್ಕ, ಶರೀಫ್ ಪಾತ್ರತೋಟ, ಕಾರ್ಮಿಕ ಮುಖಂಡರಾದ ಲಿಯಾಕತ್ ಖಾನ್, ದೇಜಪ್ಪ ಪೂಜಾರಿ ಮುಂತಾದವರು ಭಾಗವಹಿಸಿದರು. ಮೊಹಮ್ಮದ್ ಆಲಿ ವಿಫೋ ನ್ಯೂಸ್ ವಿಟ್ಲ.